ಮಾಹಿತಿ ಮತ್ತು ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಶೈಕ್ಷಣಿಕ ಮೇಳ 2025 ಈ ವಿಶೇಷ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಸೇರಿರುವಂತಹ ಎಲ್ಲರಿಗೂ, ವೇದಿಕೆಯಲ್ಲಿರುವಂತಹ ಗಣ್ಯರಿಗೂ ಸೇರಿರುವಂಥ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇದೀಗ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ಚಂದನಾ ದೇವಿ, ಶ್ರೀ ಶಾರದಾ ಹಿಂದೂಸ್ತಾನಿ ಸಂಗೀತ ವಿದ್ಯಾಲಯ, ನೆಹರು ನಗರ, ಪುತ್ತೂರು. ಶ್ರೀ ವಿನಾಯಕಂ ನಮಾಮ್ಯಹಂ, ಶ್ರೀ ವಿನಾಯಕಂ ನಮಾಮ್ಯಹಂ, ದಯಾ ನಿಧಿಂ ಶುಭವರದ ಶ್ರೀ ವಿನಾಯಕಂ ನಮಾಮ್ಯಹಂ, ವರಗಜವದನಂ ಅನನ್ವಯಚರಿತಂ, ವರಗಜವದನಂ ಅನನ್ವಯಚರಿತಂ, ಕರುಣಾರಸ ಲಸಿತೋತ್ಪಲನಯನಂ, ಕರುಣಾರಸ ಲಸಿತೋತ್ಪಲನಯನಂ, ಕಲಿಮಲರಹಿತಂ ಕಲಿಮಲರಹಿತಂ, ಸುರಗಣಮುದಿತಂ ಕಲಿಮಲರಹಿತಂ, ಸುರಗಣಮುದಿತಂ, ಲಾಸನಾರದಾದಿಪೂಜಿತಪಾದಂ, ಲಾಸನಾರದಾದಿಪೂಜಿತಪಾದಂ, ಶ್ರೀ ವಿನಾಯಕಂ ನಮಾಮ್ಯಹಂ, ಶ್ರೀ ವಿನಾಯಕಂ ಸನಿ ಪಗರೆಸ, ಶ್ರೀ ವಿನಾಯಕಂ ಸನಿ ಪಗರೆಸ, ಶ್ರೀ ವಿನಾಯಕಂ ಸನಿ ಪಗರೆಸ, ಶ್ರೀ ವಿನಾಯಕಂ ನಮಾಮ್ಯಹಂ ನಮಾಮ್ಯಹಂ. ಧನ್ಯವಾದ ಚಂದನ ಮತ್ತು ದೇವಿಕರ್ ಅವರಿಗೆ. ಇದೀಗ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟಿಸಬೇಕೆಂದು ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂತ ಹೇಳಿದರೆ ಪಿಲ್ಲರ್ ಅನ್ನೋದು ಬಹಳ ಮುಖ್ಯ. ಈ ಶೈಕ್ಷಣಿಕ ಮೇಳವನ್ನು ನಾವು ಹಮ್ಮಿಕೊಳ್ಬೇಕು ಅಂದಾಗ ಸಹಜವಾಗಿ ಡಾಕ್ಟರ್ ಶಿವಾನಂದ್ ಸರ್ ಅವರು ಬಹಳ ಶ್ರಮವನ್ನು ಪಟ್ಟು ಅವರ ಸಂಸ್ಥೆಗಳನ್ನ ಒಡಗೂಡಿಸ್ಕೊಂಡು ಸಹೋದ್ಯೋಗಿಗಳನ್ನ ಜೊತೆಲಿ ಇರಿಸ್ಕೊಂಡು ಈ ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ಆಯೋಜನೆ ಮಾಡಿದ್ದಾರೆ. ಇದಕ್ಕೊಂದು ಕಾರ್ಯಕ್ರಮದ ಸ್ಫೂರ್ತಿ ಅವರು ಈ ಪುತ್ತೂರು, ಬೆಳ್ತಂಗಡಿ, ಸೂಳ್ಯದಲ್ಲಿ ಶಿವಾನಂದ ಸರ್ ಅಂತ ಹೇಳಿದ್ರೆ ಒಬ್ಬ ಎಜುಕೇಷನ್ಗೋಸ್ಕರ ದುಡಿಯುವಂಥ ಅವಿರತವಂಥ ವ್ಯಕ್ತಿ. ಸಹಜವಾಗಿ ತಾಳ್ಮೆಯ ಪ್ರತಿರೂಪವಾದರೂ ಕೂಡ ಕೆಲಸದಲ್ಲಿ ಮಾತ್ರ ಇವತ್ತು ಕೂಡ ಮಾಸ್ಟರೇ. ಅವ್ರ ಏಜು ಭಾಳ ಕಾಣಿಸಿದ್ರು ಕೂಡ ಅವ್ರ ಕೆಲಸ ಕಮಿಟ್ಮೆಂಟ್ ನೋಡಿದ್ರೆ ನಮಗೆಲ್ಲ ಕೂಡ ನಾಚಿ ನೀರಾಗುವಂಥದ್ದು. ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿನ ಹೊತ್ಕೊಂಡು ನಮ್ಮ ಜೊತೆ ನಿಂತ್ಕೊಂಡು ಶಕ್ತಿಯಾಗಿ ನಿಂತಂಥವರು ಡಾಕ್ಟರ್ ಶಿವಾನಂದ್ ಸರ್ ಅವರು. ಅವರ ಉಪಸ್ಥಿತಿಯು ಕೂಡ ನಮಗೆ ಹೆಮ್ಮೆ ತರುವಂಥದ್ದು. ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕು ಅಂತ ಹೇಳಿ ಶಿವಾನಂದ್ ಸರ್ನ ಕೋರ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪುತ್ತೂರು ತಾಲೂಕಿನ ಜನಪ್ರಿಯ ಖ್ಯಾತ ವಕೀಲರು ಆಗಿರುವಂತಹ ಮಹೇಶ್ ಕಜೇರ್ ಅವರು ಇವತ್ತು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಮಧುರ ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಚೇರ್ಮನ್ ಆಗಿರುವಂತಹ ಸಹೋದರ ಹನೀಫ್ ಮಧುರರವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ, ಶೈಕ್ಷಣಿಕ ಪರವಾಗಿ ಅತ್ಯಂತ ಪ್ರೀತಿಯನ್ನು ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳು, ಅದರ ಪ್ರತಿನಿಧಿಗಳು, ಮಾಧ್ಯಮ ಮಿತ್ರರು ಹಾಗೂ ಸಾರ್ವಜನಿಕರಿಗೂ ಕೂಡ ನಮ್ಮೆಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಮತ್ತೊಮ್ಮೆ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ವಿದ್ಯಾರ್ಥಿಗಳು, ಅವರ ಪೋಷಕರಿಗೂ ಕೂಡ ನಮ್ಮೆಲ್ಲರ ಸಂಘ ಸಂಸ್ಥೆಗಳ ಪರವಾಗಿ, ಶೈಕ್ಷಣಿಕ ಪರವಾಗಿ ಮತ್ತೊಮ್ಮೆ ನಿಮ್ಮ ಸ್ವಾಗತವನ್ನು ಕೂರಿ ನನ್ನ ಮಾತಿಗೆ ನಂದು ಹೇಳ್ತೀನಿ. ನಮಸ್ಕಾರ. ಅವರು ಮಾತಾಡಲಿಕ್ಕೆ ಮುಂಚೆ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರ ಮುಂದೆ ಯಾಕೆ ಹೇಳ್ತೇನೆ ಅಂದರೆ, ನಮಗೆ ಇದನ್ನು ಬೆಳೆಸಲಿಕ್ಕೆ ಬೇಕು. ಇದು ಸಣ್ಣ ಮಟ್ಟ ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡಿದೆ. ಇನ್ನು ಅದನ್ನು ಜೂನ್ ಜುಲೈ ಮಟ್ಟದಲ್ಲಿ ಆಗಲೇ ಹೇಳಿದ್ದೇನೆ. ಒಟ್ಟಿಗೆ ಒಂದು ಶೈಕ್ಷಣ ಮೇಳ ಮತ್ತು ಉದ್ಯೋಗ ಮೇಳ ಎರಡನ್ನು ಕೂಡ ಒಟ್ಟಿಗೆ ಮಾಡಬೇಕಂತಿದೆ. ಆ ಕಾರಣಕ್ಕಾಗಿ ಎರಡು ಮಾತನ್ನು ಮುಂದೆ ಹೇಳಿ ಮತ್ತೆ ಅವರಿಗೆ ಉದ್ಘಾಟನೆ ಮಾಡಿ ಭಾಷಣ ಮಾಡಿಬಿಡ್ತೇನೆ. ಈಗ ನಮಗೆಲ್ಲ ಗೊತ್ತಿದೆ, ಬ್ಯಾಂಗ್ಳೂರಿಂದ ಕಾಲೇಜ್ಗಳು ಬಂದಿವೆ, ಮಂಗಳೂರಿಂದ ಬಂದಿವೆ,
ಶಿಕ್ಷಣ ಸಂಸ್ಥೆ ಬಂದಿದೆ, KVGಯಿಂದ ಬಂದಿದ್ದಾರೆ. ನಾನು ಕೆಲವು ಸಂಸ್ಥೆಯನ್ನು ನೋಡಿದೆ, ಪ್ರಿನ್ಸಿಪಾಲ್ಗಳೇ ಬ್ಯಾನನ್ನು ತಗೊಂಡೋಗಿ ಇಟ್ಟುಕೊಳ್ಳುವ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಅಂದರೆ ಅಷ್ಟು ಆಸಕ್ತಿಯಿಂದ ಸಂಸ್ಥೆಗಳನ್ನು ನಾನು ಸಂಸ್ಥೆ ಬಗ್ಗೆ ಮಕ್ಕಳ ಮುಂದೆ ಬರಲಿಕ್ಕೆ ಆಸಕ್ತಿ ತೋರ್ತಾರೆ. ಇದು ಒಂದು ಕಡೆ. ಶಿಕ್ಷಣ ಸಂಸ್ಥೆಯವರು ಮಕ್ಕಳು ಮತ್ತು ಪೇರೆಂಟಲ್ಲಿ ಮಾತಾಡಲಿಕ್ಕೆ ಬಯಸ್ತಾರೆ. ಹಾಗೆ ಮಕ್ಕಳು ಕೂಡ ತಮಗೆ ಯಾವ ಶಿಕ್ಷಣ ಸಂಸ್ಥೆ ಬೇಕು ಅಂತ ಯೋಚನೆ ಮಾಡಲಿಕ್ಕೆ ಕಾಲಘಟ್ಟ ಇದೆ. ಎಷ್ಟು ಕಾಲೇಜುಗಳಿವೆ, ಅವಕಾಶದ ಗೊತ್ತಿದೆ. ಅದಕ್ಕೆಲ್ಲ ಒಂದು ಮೀಡಿಯವಾಗಿ ಮಕ್ಕಳಿಗೆ ಯಾವ ಶಿಕ್ಷಣ ಸಂಸ್ಥೆ ಬೇಕು, ಏನು ಮಾಡಬೇಕು ಅಂತ ಗೊತ್ತು ಮಾಡೋ ಕಾಲ ಇದು. ಇದು ಜಗತ್ತು, ಬ್ರಹ್ಮಾಂಡ, ಅವಕಾಶಗಳು ಲಿಮಿಟ್ ಇಲ್ಲ, ಸ್ಕೈಸ್ ದ ಲಿಮಿಟ್. ಹಾಗೆ ನಾವು ಎರಡರ ನಡುವೆ ಸುದ್ದಿ ಪತ್ರಿಕೆ 40 ವರ್ಷದಲ್ಲಿ ಚಾನಲ್ ಮಾಡಿದಾಗ ಈಗ ಯೋಚನೆ ಮಾಡಿದ್ದೇವೆ. ಕೆಲವು ವರ್ಷಗಳ ಮೊದಲು ಮಾಡಿದ್ದೆವು, ಶಿಕ್ಷಣ ಮೇಳಗಳು ಮಾಡಿದ್ದೆವು. ಈ ಸತಿ ನಾವು ಯೋಚನೆ ಮಾಡಿದ್ದೇವೆ ಅಂದರೆ ಯಾವುದೇ ಶಿಕ್ಷಣ ಸಂಸ್ಥೆ ಇವತ್ತು ಪುತ್ತೂರಲ್ಲ, ಇಡೀ ಸ್ಟೇಟಲ್ಲಿ ಯಾವುದೇ ಶಿಕ್ಷಣ ಸಂಸ್ಥೆ ಇದ್ದರೆ ಅದರ ಸಂಪೂರ್ಣ ಮಾಹಿತಿಯನ್ನು ಎಲ್ಲವನ್ನ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಅರಿವು ಶಿಕ್ಷಣ ಕೇಂದ್ರ ಪ್ರಾರಂಭ ಮಾಡಲಿಕ್ಕೆ ಯೋಚನೆ ಮಾಡಿದೆ. ಯಾವುದೇ ಒಂದು ಇವತ್ತು ಕಂಪ್ಯೂಟರ್ ಈಗ ನೀವು ಕ್ಲಿಕ್ ಮಾಡಿದರೆ ಗೊತ್ತಾಗ್ತದೆ ಯಾವುದು ಅಂತ, ವೆಬ್ಸೈಟ್ ಇದೆ, ಚಾನಲ್ ಇದೆ. ಸೊ ಕೂತಲ್ಲಿಯೇ ಯಾವುದೇ ಶಿಕ್ಷಣ ಸಂಸ್ಥೆ ನೋಡುವುದು, ವಿಡಿಯೋ ಕಾನ್ಫರೆನ್ಸ್ ಮಾಡುವುದು. ಅದೇ ರೀತಿಯಲ್ಲಿ ಮಕ್ಕಳಿಗೆ ಎಲ್ಲ ಶಿಕ್ಷಣ ಸಂಸ್ಥೆ ಕೊಡುವಾಗ ಹಾಗೇ ಶಿಕ್ಷಣ ಸಂಸ್ಥೆಗಳಿಗೆ ಇವತ್ತು ಪುತ್ತೂರಲ್ಲಿ ಕೂತ್ಕೊಂಡ್ರೆ ಈ ಪುತ್ತೂರಲ್ಲಿರುವ ಎಲ್ಲ ಅಥವಾ ದಕ್ಷಿಣ ಜಿಲ್ಲೆಯ ಎಲ್ಲ ಮಕ್ಕಳಿಗೆ ರೀಚ್ ಆಗುವಂಥ ವ್ಯವಸ್ಥೆ ರೂಪಿಸಿದೆ. ಅದು ಮುಂದಿನ ಹಂತದಲ್ಲಿ ಅವರು ಆ ಶಿಕ್ಷಣ ಸಂಸ್ಥೆ ಅಲ್ಲೇ ಅವರ ಕಾಲೇಜಲ್ಲೇ ಇದ್ದುಕೊಂಡು, KVG ಅಲ್ಲೇ ಇದ್ದುಕೊಂಡು ಇಲ್ಲಿ ಕ್ಲಾಸ್ ರೂಮ್ನಲ್ಲಿ ಅಲ್ಲಿ ಬರೋ ಎಲ್ಲ ಮಕ್ಕಳ ಹತ್ರ ಯಾರು ಪೇರೆಂಟ್ಸ್ ಹತ್ರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತಾಡುವಂಥದ್ದು, ಅಡ್ಮಿಷನ್ ಮಾಡುವಂಥದ್ದು ಅಥವಾ ಕಂಪ್ಯೂಟರ್ ಮಾಹಿತಿ ಕೊಡುವಂಥ ವ್ಯವಸ್ಥೆಯನ್ನು ಮುಂದಿನ ಹಂತದಲ್ಲಿ ಮಾಡ್ತೇವೆ. ಈಗ ಒಂದು ಮೀಡಿಯವಾಗಿ ಜನಗಳಿಗೆ, ಮಕ್ಕಳಿಗೆ ಬೇಕಾದ ಮಾಹಿತಿಯನ್ನು ಕೊಡುವಂಥದ್ದು, ಶಿಕ್ಷಣ ಸಂಸ್ಥೆಗಳಿಗೆ ಬೇಕಾದ ಮಾಹಿತಿ, ವಿದ್ಯಾರ್ಥಿಗಳನ್ನು ಪೇರೆಂಟ್ನ ಸಂಪರ್ಕಿಸುವ ಮಾಡುವಂಥ ಒಂದು ಅತ್ಯುತ್ತಮ ಮೀಡಿಯಾವಾಗಿ ಪತ್ರಿಕೆಯಲ್ಲಿ ಹೇಗೆ ಕೆಲಸ ಮಾಡ್ತಿದ್ದೇವೆ. ಇವತ್ತು ಶಿಕ್ಷಣ ಮತ್ತು ಅವಕಾಶಗಳು ಅಶೋಕರೊಟ್ಟಿಗೆ ಮಾತಾಡಿದ್ರು, ಕ್ಯಾರಿಯರ್ ಗೈಡೆನ್ಸ್ ಭಾರಿ ಒಳ್ಳೆಯದು ಅಂತ. ಕ್ಯಾರಿಯರ್ ಗೈಡೆನ್ಸ್ ಎಲ್ಲ ಮುಖಗಳನ್ನು, ಬರೀ ಶಿಕ್ಷಣ ಮಾತ್ರ ಹೇಳ್ತೇವೆ ನಾವು. ಸಂಗೀತ ಯಾರು ಕಲಿತೀರಿ, ಡ್ಯಾನ್ಸ್ ಕಲಿತೀರಿ, ಕರಾಟೆ ಕಲಿತೀರಿ, ಚೆಸ್ ಕಲಿತೀರಿ. ನೀವು ಗೊತ್ತಿದೆ, ತಂದೆ ತಾಯಿ ಡಾಕ್ಟ್ರಾಗಿ ಗುಟ್ಟೆ ಚೆಸ್ ಹರಿಸಿದ ತಮಿಳ್ನಾಡಿನ ಗುಟ್ಟೇಶ್ ಅವರು 9ನೇ 10ನೇ ಕ್ಲಾಸಿನಲ್ಲಿರೋ PC ಲೆವರಾಗಲಿ ವರ್ಲ್ಡ್ ಚಾಂಪಿಯನ್ ಆದರು. ತಂದೆ ಡಾಕ್ಟ್ರಾಗಿ ತನ್ನ ಕೆಲಸವನ್ನು ಬಿಟ್ಟು ಮಗನೊಟ್ಟಿಗೆ ಟ್ರೈನಿಂಗ್ ಮಾಡಿದ್ದಾರೆ. ಅಂದರೆ ವಿದ್ಯೆ ಅಂತ ಹೇಳೋದು ಡಾಕ್ಟ್ರ್ ಇಂಜಿನಿಯರ್ ಅಲ್ಲ, ವಿದ್ಯೆ ಅಂತ ಹೇಳೋದಕ್ಕೆ ಎಲ್ಲ ಅವಕಾಶಗಳಿವೆ. ಸಂಗೀತಗಾರ ಆಗ್ಬೋದು, ಕ್ರಿಕೆಟ್ ಆಗ್ಬೋದು, ಚೆಸ್ ಆಗ್ಬೋದು, ಹಾಗೆ ಅವಕಾಶಗಳು ತುಂಬ ಇದೆ. ಇದನ್ನು ನಾನು ಶಾಸಕರ ಮುಂದೆ ಯಾಕೆ ತೆರೆದಿರ್ತೇನೆ ಅಂದರೆ ಪುತ್ತೂರಲ್ಲಿ ಅವರು ಕೇಂದ್ರ ಮಾಡಲಿಕ್ಕೆ ಬಯಸ್ತಾರೆ, ಪುತ್ತೂರನ್ನ ಅಭಿವೃದ್ಧಿ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ. ಅಭಿವೃದ್ಧಿ ಅಂದರೆ ಜನರು, ಬರೀ ಕಟ್ಟಡದಲ್ಲ, ಅಭಿವೃದ್ಧಿ ಜನರ ಸ್ವಾಮಿತ್ವ, ಅವರಿಗೆ ಬೇಕಾದ ಅವಕಾಶಗಳು. ಪುತ್ತೂರಿನ ಜನರಿಗೆ ಜಗತ್ತಿಗೆ ಮುಟ್ಟುವಂಥ ಅವಕಾಶಗಳನ್ನು ರೀಚ್ ಮಾಡಲಿಕ್ಕೆ, ಜಗತ್ತಿಗೆ ಮುಟ್ಟುವ ಸಾಮರ್ಥ್ಯ ಪಡೀಲಿಕ್ಕೆ ಅಂಥ ಅವಕಾಶಗಳನ್ನು ಮಾಡಿಕೊಡೋದಾದರೆ ನಾನು ಇಡೀ ತಾಲೂಕಿನ ಜಿಲ್ಲೆಯನ್ನು ತೊಡಗಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಅದು ಯಶಸ್ವಿ ಮಾಡಲಿಕ್ಕೆ ಪುತ್ತೂರು ಒಂದು ಎಜುಕೇಷನ್ ಹಬ್, ಪುತ್ತೂರು ಒಂದು ಉದ್ಯೋಗ ಹಬ್ ಆಗಲಿಕ್ಕೆ ಒಂದು ಅವಕಾಶ ಬೇಕು. ಅದಕ್ಕಾಗಿ ಮೊದಲಾಗಿ ನಾನು ಅವರ ಮುಂದೆ ಮಾತಾಡಲಿಕ್ಕೆ, ಉದ್ಘಾಟನೆ ಮಾಡಿ ಹೇಳಲಿಕ್ಕೆ ಮುಂಚೆ ಅದು ಆ ದೃಷ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ನಾಂದಿ ಮಾಡ್ತಾ ಇದ್ದೇವೆ. ಮುಂದೆ 2-3 ತಿಂಗಳು ದೊಡ್ಡ ಕಾರ್ಯಕ್ರಮ ಮಾಡ್ತೇವೆ. ಮುಂದೆಗೆ ಯಾವ ಕಾರ್ಯಕ್ರಮ ಮಾಡಿದ್ದು ಕೂಡ ಅದಕ್ಕೊಂದು ಬೆಂಬಲ ಬೇಕು ಅಂತ ಹೇಳ್ತಾ, ಹಾಗೆ ಎಲ್ಲ ಬಂದ ಪೇರೆಂಟ್ಸಿಗೆ ಮತ್ತು ಶಿಕ್ಷಣ ಸಂಸ್ಥೆಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತು ನಿಲ್ಲಿಸ್ತೇನೆ. ಮುಂದೆಗೆ ಅಶೋಕರವರು ಉದ್ಘಾಟನೆ ಮಾಡಿ ಭಾಷಣ ಮಾಡಲಿಕ್ಕಿದ್ದಾರೆ. ನಿಮಗೆ ಕ್ಯಾರಿಯರ್ ಗೈಡೆನ್ಸ್ ಮಕ್ಕಳಿಗೆ, ಪೇರೆಂಟ್ಸಿಗೆ ಮತ್ತು ಸಮಾಜಕ್ಕೆ ಒಂದು ಒಳ್ಳೆ ಕ್ಯಾರಿಯರ್ಸ್ ಗೈಡ್ ಕೊಟ್ಟಿದ್ದಾರೆ. ಇವತ್ತಿನ ಕ್ಯಾರಿಯರ್ ಗೈಡ್ಸ್ ಫಸ್ಟ್ ಪಾಠ ಅತ್ಯುತ್ತಮವಾಗಿ ಕ್ಯಾರಿಯರ್ಸ್ ಕೊಟ್ಟದಕ್ಕಾಗಿ ಅಶೋಕರವರಿಗೆ ಎಲ್ಲರೂ ಎದ್ದು ನಿಂತು ಒಂದು ಚಪ್ಪಾಳೆ ಮೂಲಕ ಒಳ್ಳೆಯ ಕ್ಯಾರಿಯರ್ಸ್ ಕೊಟ್ಟಿದ್ದೀರಿ, ಒಳ್ಳೆಯ ಜೀವನವನ್ನು ಹೇಳಿಕೊಟ್ಟಿದ್ದೀರಿ ಅಂತ ಸ್ವಾಗತ ಮಾಡಿ. ನನ್ನ ಮುಂದೆ ಇನ್ನು ಯಾವುದೇ ಕ್ಯಾರಿಯರ್ ಗೈಡೆನ್ಸ್ ಕಾಲೇಜ್ ಇದ್ದರೆ ಫಸ್ಟ್ ಮಾತಾಡೋದು ಅಶೋಕರೇ. ಅವರೊಂದು ಟೈಮ್ ಅರ್ಧ ಗಂಟೆ ಕೊಡಬೇಕು, ಅದಕ್ಕೆ 2-4 ನಿಮಿಷ ಮಾತಾಡಿ ಅಂತ ಹೇಳಿದೆ. ಶಿಕ್ಷಣ, ಎಜುಕೇಷನ್ ಬಗ್ಗೆ ಅವರಿಗೆ ಆಸಕ್ತಿ ಭಾಳ ಮುಖ್ಯ. IAS KS ಒಟ್ಟಿಗೆ ನಾನು ಒಟ್ಟಿಗೆ ಸೇರಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅವ್ರು ನಮ್ಮೊಟ್ಟಿಗೆ ಸೇರಿಸಿಕೊಳ್ತಾರೆ ಗೊತ್ತಿಲ್ಲ. IAS KS ತರಬೇತಿ ಕೇಂದ್ರವನ್ನು ಅಶೋಕರೊಟ್ಟಿಗೆ ಸೇರಿಕೊಂಡು ಪುತ್ತೂರಲ್ಲಿ ಅತ್ಯುತ್ತಮವಾಗಿ ಮಾಡುವ, ಪ್ರತಿ ಶಾಲೆಯಲ್ಲಿ ಆಯ್ಕೆ ಮಾಡುವ, ಇಡೀ ಸಮಾಜಕ್ಕೆ ಒಳ್ಳೆಯದಾಗಿ ಮಾಡಲಿ. ಅಶೋಕರಿಗೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನಮ್ಮೆಲ್ಲ ಕಾಲ ಒಟ್ಟಿಗಿರಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು ಸರ್. ಶಾಸಕರೇ, ನಿಮ್ಮ ಪ್ರೀತಿಯಿಂದ ಕಲಿಸಬೇಕು ಅನ್ನುವಂತಹ ಕಾರಣಕ್ಕೆ ಪ್ರೀತಿಯಿಂದಲೇ ಹೇಳ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಎಲ್ಲ
ಪದವಿಗಳ ಬಗ್ಗೆ, ಎಲ್ಲ ವಿಚಾರಗಳ ಬಗ್ಗೆ, ನಮ್ಮ ಮುಂದಿನ ಅವಕಾಶಗಳ ಬಗ್ಗೆ ಬಹಳ ಪ್ರೀತಿಯಿಂದ ಹೇಳುವಂತಹ ಕಾರ್ಯಕ್ರಮವೇ ಶೈಕ್ಷಣಿಕ ಮೇಳ 2025. ನೀವು ಆಗಮಿಸಿ, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಂದು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡ್ತಿದ್ದೀರಿ. ಮೊದಲ ಪಾಠವನ್ನು ಮಾಡಿ ತೆರಳುತ್ತಿರುವಂಥ ನಿಮಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಮುಂದೆ ಮಾತಿಗಾಗಿ ಸ್ವಾಗತಿಸ್ತಾ ಇದ್ದೇವೆ ಹನೀಫ್ ಮಧುರ, ಚೇರ್ಮನ್ ಮಧುರ ಎಜುಕೇಷನಲ್ ಟ್ರಸ್ಟ್. ವನ್ನು ಸಂಘಟಿಸುತ್ತಿರುವ ಎಲ್ಲ ಸಂಘ ಸಂಸ್ಥೆಗಳ ಹಿರಿಯರಿಗೆ, ವೇದಿಕೆಯಲ್ಲಿ ಉಪಸ್ಥಿತಿರುವ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಪೋಷಕರಿಗೆ ಇವತ್ತೊಂದು ಉತ್ತಮವಾದ ಒಂದು ಮಾರ್ಗದರ್ಶನ ನೀಡುವಂಥ ಒಂದು ವ್ಯವಸ್ಥೆ ಇಲ್ಲಿ ಸಂಘ ಸಂಸ್ಥೆಗಳು ನಡೆಸ್ತಾ ಇದೆ. ಪೋಷಕರು ಇದರಿಂದ ತುಂಬ ಕಲಿಯುವಂಥ ವ್ಯವಸ್ಥೆ, ಅದಕ್ಕೆ ಏನು ವ್ಯವಸ್ಥೆ ಇದೆ ಅದರೆಲ್ಲ ಇಲ್ಲಿ ನಮ್ಮ ಸುದ್ದಿ ಸಂಸ್ಥೆಯವರ ಮೂಲಕ ಇಲ್ಲಿ ಮಾಡ್ತಾ ಇದೆ. ಇದರ ಪ್ರಯೋಜನವನ್ನು ತಾವೆಲ್ಲರೂ ಪಡೆಯಬೇಕು. ಅದೇ ರೀತಿ ಈಗ ಮೊದಲಿನ ಥರ ಅಲ್ಲ, ಎಲ್ಲ ವ್ಯವಸ್ಥೆಗಳು ನಮ್ಮ ಹತ್ತಿರವೇ ಬರ್ತಾ ಇದೆ. ಮೊದಲಾದರೆ ನಾವು ಅಚೀವ್ಮೆಂಟ್ ಮಾಡಲಿಕ್ಕೆ ಹೋಗಬೇಕಾಗಿತ್ತು. ಈಗ ಹಾಗೇನಿಲ್ಲ, ಈಗ ಎಲ್ಲವೂ ನಮ್ಮ ಕಾಲಡಿಗೆ ಬರ್ತಾ ಇದೆ. ಅದನ್ನು ಎಲ್ಲರೂ ಅದರ ಪ್ರಯೋಜನ ಪಡೀಲಿ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದ ಎಲ್ಲ ಸಂಘಟಕರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಅವಕಾಶ ನೀಡಿದ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್. ಬಹುಶಃ ಒಂದು ಹೊಸ ಶೈಕ್ಷಣಿಕ ಮೇಳ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತೇವೆ. ಡಾಕ್ಟ್ರ ಚಿಂತನೆ ಹೇಗೆ ಅಂದರೆ, ಫೇಸ್ಬುಕ್ಕು ಮತ್ತು ಇಮೇಲೆಲ್ಲ ಬರಲಿಕ್ಕೆ ಮೊದಲೇ ಅವರು 10 ವರ್ಷಕ್ಕೆ ಮೊದಲೇ ಹೇಳ್ತಿದ್ರಂತೆ, ಮುಂದೆ ಒಂದು ದಿನ ಎಲ್ಲ ಜಗತ್ತು ನಮ್ಮ ಕೈಯಲ್ಲೇ ಬರಲಿಕ್ಕಿದೆ ಅಂತ ಒಂದು 35 ವರ್ಷಕ್ಕೆ ಮೊದಲೇ ಹೇಳ್ತಿದ್ರಂತೆ. ಅದೇ ರೀತಿ ಬಂದಾಗ ಇವರು ಅದಕ್ಕೆ ಫಸ್ಟಿಗೆ ಒಂದು 3 ದಿನ ಅದನ್ನೇ ಕಲಿತು ರಾತ್ರಿಯಾಗಲು ಕಲಿತು ಫಸ್ಟಿಗೆ ಅವರ ಪೇಪರನ್ನು ಅದಕ್ಕೆ ಹಾಕಿ ಅದನ್ನು ಪ್ರಯೋಗ ಮಾಡಿ ನೋಡಿದರು. ಆಗ ಅದರಲ್ಲಿ ಸಕ್ಸಸ್ ಆದರು. ನಂತರ ಒಂದು ದಿನ ಅವರು ಆಲೋಚನೆ ಮಾಡಿದ್ರು, ಇನ್ನು ಎಜುಕೇಷನ್ ಮಾಡಿದವರೆಲ್ಲರೂ ಕೃಷಿ ಮಾಡ್ತಾರೆ, ಮುಂದೆಗೆ ಕೃಷಿ ಕಡೆಗೆ ಮುಖ ಮಾಡ್ತಾರೆ ಅಂತ. ಆಗ ಕೊರೋನಾ ಬಂತು. ಆ ಸಂದರ್ಭದಲ್ಲಿ ಎಲ್ಲರೂ ಕೃಷಿಗೆ ಜಾಸ್ತಿ ಒತ್ತು ಕೊಟ್ಟರು. ಆಗ ಇವರು ಸಸ್ಯ ಮೇಳವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು. ಅಂದರೆ ಜನಗಳಿಗೆ ಸಸ್ಯ ಕ್ಲಿನಿಕ್, ಅರಿವು ಕ್ಲಿನಿಕ್ ಅಂತಲೇ ಇಟ್ಟಿದ್ದಾರೆ, ಸಸ್ಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಅದೇ ರೀತಿ ಈಗ ಹೇಳಿದರು, ಇನ್ನು ಕೆಲವೇ ವರ್ಷದ ನಂತರ ಅವರ ಪ್ರಾಸ್ತಾವಿಕ ಮಾತಲ್ಲಿ ಹೇಳಿದರು, ಕೆಲವೇ ಸಮಯಗಳ ನಂತರ ಇನ್ನು ಕಾನ್ಫರೆನ್ಸಲ್ಲಿ ರಿಜಿಸ್ಟ್ರೇಷನ್ ಮಾಡುವಂಥ ವ್ಯವಸ್ಥೆ, ತಂದೆ ತಾಯಿ ಮನೆಯಲ್ಲೇ ಕೂತು ರಿಜಿಸ್ಟ್ರೇಷನ್ ಮಾಡುವಂಥ ವ್ಯವಸ್ಥೆಗಳು ಕೆಲವೇ ವರ್ಷಗಳಲ್ಲಿ ಕೆಲವೇ ಸಮಯಗಳಲ್ಲಿ ಬರ್ತದೆ ಅಂತ ಹೇಳಿದರು. ಅದು ಕೆಲವೇ ವರ್ಷದಲ್ಲಿ ಬರಲಿಕ್ಕೆ ಸಾಧ್ಯತೆ ಉಂಟು, ಈಗ ಇಲ್ಲ ನಮ್ಮಲ್ಲಿ, ಆದರೆ ಮುಂದೆ ಬರಲಿಕ್ಕೆ ಸಾಧ್ಯತೆ ಉಂಟು. ಭವಿಷ್ಯವನ್ನು ಚಿಂತನೆ ಮಾಡಿ, ಬಹುಶಃ ಮನುಷ್ಯನ ಜೀವನ 3 ದಿನ, ಯಾವಾಗ ಯಾರು ಅಂತ ಗೊತ್ತಿಲ್ಲ ಅಂತ ಈಗಾಗಲೇ ಅಶೋಕ್ ಕುಮಾರ್ ಅವರು ಹೇಳಿದರು. ಆದರೂ ಭವಿಷ್ಯವನ್ನು ಕಟ್ಟಲಿಕ್ಕೆ, ಮುಂದಿನ ಜೀವನಕ್ಕೆ ಬದುಕಿದಾಗ ಮುಂದಿನ ಜೀವನಕ್ಕೆ ಬದುಕಲಿಕ್ಕೆ, ಭವಿಷ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ವಿದ್ಯೆ ದೊಡ್ಡ ಒಂದು ಮಾರ್ಗ. ಆ ವಿದ್ಯೆಗೆ ಶೈಕ್ಷಣಿಕ ಸೇವೆ ಮುಖಾಂತರ, ಸುದ್ದಿ ಮಾಧ್ಯಮದ ಮುಖಾಂತರ ನನಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಶೈಕ್ಷಣಿಕ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಬಹುಶಃ ಸಾರ್ವಜನಿಕರು ಆದಷ್ಟು ಇದರ ಸದುಪಯೋಗವನ್ನು 2 ದಿನದ ಕಾಲ ಎಲ್ಲ ಕಾಲೇಜುಗಳು ಪಡ್ಕೊಳ್ಬೇಕು. ಅದರ ಜೊತೆಯಲ್ಲಿ ಸಹಕಾರವನ್ನು ಇನ್ನು ಮುಂದೆ ನಡೆಯುವಂತಹ ಯಾವುದೇ ಕಾರ್ಯಕ್ರಮವನ್ನು ಸಹಕರಿಸಬೇಕಂತ ಕೇಳಿಕೊಳ್ತೇನೆ. ಅದೇ ರೀತಿ ಸುದ್ದಿಯವರು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದರೂ ಅದರಲ್ಲಿ ಭವಿಷ್ಯತ್ತಿನ ಚಿಂತನೆ ಇರ್ತದೆ. ಡಾಕ್ಟರ್ ಶಿವಾನಂದರ ಚಿಂತನೆ ವಿಶೇಷವಾದ ಚಿಂತನೆ. ಆ ಭವಿಷ್ಯತ್ತಿನ ಚಿಂತನೆಯ ಮುಖಾಂತರವೇ ಅದು ನಡೀತಿದೆ. ಬಹುಶಃ ಇದು ಮುಂದೆ ಒಂದು ದಿನ ಹೆಮ್ಮರವಾಗಿ ಬೆಳೀತಿದೆ. ಯಾಕೆಂದರೆ ಈ ಚಿಂತನೆಯ ಮುಖಾಂತರ ನಡೆದಾಗ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಬಹಳ ನಿಕಟವಾಗಿ ಈ ಸಂದರ್ಭ ಅವಶ್ಯಕತೆ ಇದೆ. ಈಗಿನ ಮಕ್ಕಳ ಜಗತ್ತಿಗೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಇವತ್ತು ನಾವು ಮೊಬೈಲ್ ನೋಡಿ ಹಾಳಾಗ್ತಿದ್ದೇವೆ ಅಲ್ಲದ್ರ ಒಳ್ಳೆಯದಾಗ್ತಿದ್ದೇವೆ ಅಂತ. ಫಸ್ಟಿಗೆ ನಮ್ಮನ್ನು ಆವರಿಸೋದು ಯಾವಾಗಲೂ ನೆಗೆಟಿವ್, ನಂತರ ಅದಕ್ಕೆ ಪಾಸಿಟಿವ್ಗೆ ಹಂತವಾಗಿ ನಾವು ಹೋಗಬೇಕಾಗ್ತದೆ. ಹೋಗಿ ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ನಾವು ಸುಗಮವಾಗಿ ಮಾಡಿಕೊಳ್ಬೇಕಾಗ್ತದೆ. ಇದಕ್ಕೆಲ್ಲರಿಗೂ ದೇವರು ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಳ್ಳುತ್ತಾ ನಮಗೆ ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ UP ಶಿವಾನಂದ್ ಅವರನ್ನು ವೇದಿಕೆಗೆ ಸ್ವಾಗತಿಸ್ತೇನೆ. ಈಗ ಅರುಣ್ ಕುಮಾರ್ ನಮ್ಮ ಆ್ಯಕ್ಚುಲಿ DSP ಅವರು ಬರಬೇಕಾಗಿತ್ತು, ಅವರ ಕಾರ್ಯಕ್ರಮಕ್ಕೆ ಹೊರಗೋಗಿದ್ದಾರೆ. ಅವರು ಬರಲಿಕ್ಕಿದ್ದಾರೆ. ಅವ್ರು ಬಂದಾಗ ಪುನಃ ಇಲ್ಲಿರೋ ವಿದ್ಯಾರ್ಥಿಗಳಲ್ಲಿ ಮತ್ತು ಎಲ್ಲ ಸ್ಟಾಲ್ಗಳಿಗೆ ಭೇಟಿ ಕೊಟ್ಟು ನಿಮ್ಮ ಒಂದು DSPನ ಯಾಕೆ ಕರೆದಿದ್ದೇವೆ ಅಂದರೆ, ಈ ತರಬೇತಿಗಳಲ್ಲಿ ನಾವು ಬೇರೆಲ್ಲ ನೋಡ್ತೇವೆ. ಒಂದು DSP ಆದಾಗ ಒಂದು ಇಲಾಖೆಯಲ್ಲಿ ಒಂದು ಇಲ್ಲಿ ಪುತ್ತೂರಿನ ಅತ್ಯಂತ ಹೈಯೆಸ್ಟ್ ಪೋಸ್ಟು. ಹಾಗಾಗಿ ನಿಮ್ಮ ಒಂದು ಪ್ರೇರಣೆಯಾಗಿ ಬರೀ ಇಂಜಿನಿಯರ್ ಶಿಕ್ಷಣ ಅಂತಲ್ಲ, ಒಂದು
ಆಡಳಿತಾತ್ಮಕಕ್ಕೆ ಬರಲಿ, ಅದಕ್ಕೆ ಅವ್ರನ್ನ ಮೊದಲು ಕರೆದಿದ್ದೆವು. ಅವ್ರ ತಾಯಿ ಒಂದು ಕಾರ್ಯಕ್ರಮಕ್ಕೆ ಮುಂದೆ ಹೋಗಿದ್ದಾರೆ, ಈಗ ಬರ್ತಾರೆ. ಬಂದಾಗ ಒಂದೇ ಇಲ್ಲಿ ಸೇರಿಕೊಂಡ್ರೆ ನಿಮ್ಮೊಟ್ಟಿಗೆ ಮಾತಾಡ್ತಾರೆ. ಇಲ್ಲ ಅಂದರೆ ತಡವಾದರೆ ನಿಮ್ಮೆಲ್ಲ ಸ್ಟಾಲ್ಗಳಿಗೆ ಭೇಟಿ ಕೊಟ್ಟು ನಿಮಗೆಲ್ಲ ಪ್ರೋತ್ಸಾಹ ಕೊಡ್ತಾರೆ. ನಾನು ಒಂದು ಇಲ್ಲಿ ನಿಮ್ಮ ಬಂದ ಶಿಕ್ಷಣ ಸಂಸ್ಥೆಗಳೊಟ್ಟಿಗೆ ವಿಶೇಷವಾಗಿ ಒಂದು ಕ್ಷಮೆಯಾಚರಣೆ ಮಾಡಬೇಕಾಗ್ತದೆ. ನೀವು ಭಾಳ ನಿರೀಕ್ಷೆ ಇಟ್ಟು ಇಲ್ಲಿ ಬಂದಿರ್ಬೋದು. ನಾವು ಈ ಸತಿ ಆದಷ್ಟು ಪ್ರಚಾರ ಮಾಡಿದೆ. ಒಂದು, ನಿಮ್ಮ ಶಿಕ್ಷಣ ಸಂಸ್ಥೆಗೆ ನೀವು ಇವತ್ತು ಪೇರೆಂಟ್ಸಿಗೆ ಎಷ್ಟು ಬರಲಿಲ್ಲ ಬಂದಿರೋ ಮಕ್ಕಳಂತ ಚಿಂತೆ ಬಿಡಿ. ನಾವು ನಿಮ್ಮ ಶಿಕ್ಷಣ ಸಂಸ್ಥೆ ಬಗ್ಗೆ ನಮಗೆ ದಾಮೋರ ದೊಂಡಲ್ಲಿದೆ, ನಾವು ಚಾನಲ್ ಹೆಡ್ ಅವರು. ಹಾಗೆ ನಿಮ್ಮನ್ನು ಭೇಟಿ ಆಗ್ತಾರೆ, ನಿಮ್ಮ ಪರಿಚಯ ತಗೊಳ್ತಾರೆ, ನಿಮ್ಮ ವಿಡಿಯೋ ತಗೊಳ್ತಾರೆ. ನೀವು ಬಂದದಕ್ಕೆ ನಿಮಗೆ ಇಲ್ಲಿ ನೇರವಾಗಿ ಮಕ್ಕಳೊಟ್ಟಿಗೆ ಪೇರೆಂಟ್ಸಿಗೆ ಅವಕಾಶ ಸಿಗದಿದ್ದರೂ ಕೂಡ ನಾವೊಂದು ಮಾಧ್ಯಮವಾಗಿ ನಿಮ್ಮ ಸಮಯವನ್ನು ಉಪಯೋಗ ಮಾಡಿ ಅದನ್ನು ಸಂಕ್ಷಿಪ್ತವಾಗಿ ಅದನ್ನು ಸಾರ್ವಜನಿಕರಿಗೆ ಬಿಡುಗಡೆ ಮಾಡ್ತೇವೆ. ಎಲ್ಲ ಶಿಕ್ಷಣ ಸಂಸ್ಥೆಗಳಿಂದ ಎಲ್ಲ ಸಾರ್ವಜನಿಕರಿಗೆ, ಅವರಿಗೆ ಸಂಬಂಧಪಟ್ಟವರಿಗೆ ಎಲ್ಲ ಮಾಧ್ಯಮಗಳ ಮೂಲಕ ಪತ್ರಿಕೆಯಲ್ಲಿ ಸಾಧ್ಯ ಮಾತ್ರವಲ್ಲ, ನಮ್ಮ ಚಾನಲ್ಗಳಲ್ಲಿ, ಶೈಕ್ಷಣಿಕ ಚಾನಲ್ಗಳಲ್ಲಿ ಬೇರೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಪ್ರಚಾರ ಮಾಡ್ತೇವೆ. ಆ ಮೂಲಕ ನಿಮ್ಮ ಇಲ್ಲಿಯ ಬಂದ ದಿನಗಳಲ್ಲಿ ನೇರವಾಗಿ ನೀವು ಪೇರೆಂಟ್ಸ್ ಒಟ್ಟಿಗೆ ಮಕ್ಕಳಿಗೆ ಸಂಪರ್ಕ ಮಾಡಲಿಕ್ಕೆ ಆಗದಿದ್ದರೂ ನಿಮ್ಮ ನಂಬರ್ನೊಂದಿಗೆ, ನಿಮ್ಮ ಮಾಹಿತಿಯೊಂದಿಗೆ ಅದನ್ನು ಪುತ್ತೂರಿನ ಜನತೆಗೆ, ಸುಳ್ಯ ಬೆಳತೆಗೆ, ಮಂಗಳೂರು ಜನತೆಗೆ ಮುಟ್ಟಿಸುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕಿದ್ದೇವೆ. ಆ ಮೂಲಕ ನಿಮ್ಮ ಶ್ರಮ ಸಾರ್ಥಕ ಆಗಲಿ. ನೀವು ಒಂದು ದಿವಸ ನಾಳೆ 2 ಸೀರೆ, ನಿಮ್ಮ ಊಟದ ವ್ಯವಸ್ಥೆಯನ್ನು ಬಂದವರಿಗೆ ನಾವು ಉಚಿತವಾಗಿ ಮಾಡಿದ್ದೇವೆ. ಎಲ್ಲ ಸ್ಟಾಲ್ನವರಿಗೆ ಬಂದವರಿಗೆ ನಿಮಗೆ ಇಲ್ಲಿ ಹಾಸ್ಟೆಲ್ನಲ್ಲಿ ಊಟದ ವ್ಯವಸ್ಥೆ ಮಾಡಿ. ಯಾಕೆಂದರೆ ನೀವು ಪುನಃ ಹೋದರೆ ಯಾರ ಮಕ್ಕಳು ಬಂದರೆ ಮಿಸ್ ಆಗೋದು ಬೇಡ ಅಂತ. ಆ ಕಾರಣಕ್ಕೆ ನಿಮ್ಮ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇಲ್ಲೇ ಮಾಡಿದ್ದೇವೆ. ಸಂಜೆ ಇಲ್ಲ, ರಾತ್ರಿ ಮನೆಗೆ. ಮತ್ತು ನಾಳೆ ಬಂದಾಗ ಪುನಃ ಮಧ್ಯಾಹ್ನದ ವ್ಯವಸ್ಥೆ ನಿಮ್ಮನ್ನು ಇಲ್ಲೇ ಮಾಡ್ತೇವೆ. ಪುನಃ ನಾಳೆಗೆ ಇವತ್ತು ಪ್ರಚಾರ ಕೊಡ್ತೇವೆ. ಇವತ್ತು ಹೋಗಿ ಎಷ್ಟು ಜನ ಬರಲಿಕ್ಕೆ ಆಗ್ತದೆ ಟ್ರೈ ಮಾಡ್ತೇವೆ. ದಯವಿಟ್ಟು ನಮ್ಮಲ್ಲಿ ಆದ ನಿಮ್ಮ ನಂಬರನ್ನು ಡೀಟೇಲ್ ನಮ್ಗೆ ಕೊಡಬೇಕು. ನಮ್ಮಲ್ಲಿ ಯಾರು ಇನ್ನು ಮುಂದೆ ಸಂಪರ್ಕ ಮಾಡ್ತಾರ ನಿಮ್ಮ ಬಗ್ಗೆ, ನಾವು ಆ ನಂಬರ್ನ ಪಡೆದುಕೊಂಡು ನಮ್ಮಲ್ಲಿ ಟೀಮ್ ಇದೆ, ನಿಮ್ಮನ್ನು ಸಂಪರ್ಕಿಸ್ತೇವೆ. ನೀವು ಒಟ್ಟಿಗೆ ನೇರವಾಗಿ ವಿಡಿಯೋ ಕಾನ್ಫರೆನ್ಸ್ ಮಾಡೋದು, ಸಂಪರ್ಕ ಮಾಡೋದು. ಅದು ವಾಟ್ಸಪ್ ಗ್ರೂಪ್ ಅಂತ ಮಾಡ್ತೇವೆ. ನಿಮ್ಮ ವಾಟ್ಸಪ್ ಗ್ರೂಪ್ ಮಾಡಿ ನಿಮ್ಮ ರೀತಿಯಾಗಿ ಇಂಜಿನಿಯರ್ ಕಾಲೇಜ್ ಬಂದು KVG ಬಂದಿದ್ದಾರೆ, ಅವತ್ತು ಬ್ಯಾಂಗ್ಳೂರಿಂದ ನೀವು ಬಂದಿದ್ದೀರಿ, ಇನ್ನೊಂದು ಬೇರೆ ಬೇರೆ ಸಂಸ್ಥೆಗಳು ಬಂದಿದ್ದೀರಿ. ನಿಮ್ಮನ್ನು ನಾವು ಗ್ರೂಪ್ ಮಾಡಿ, ವಾಟ್ಸಪ್ ಗ್ರೂಪ್ ಮಾಡಿ ಪ್ರಚಾರ ಕೊಟ್ಟು ಯಾರು ನಿಮ್ಮನ್ನು ಇನ್ನು ಮುಂದೆ ಸಂಪರ್ಕ ಬಯಸ್ತಾರ ನಮ್ಮ ಗ್ರೂಪಿನೊಳಗೆ ಸೇರಿಕೊಂಡು ನಿರಂತರವಾಗಿ ಅವರು ನಿಮ್ಮೊಟ್ಟಿಗೆ ಸಂಪರ್ಕ ಇರುವಂಥ ಒಂದು ಮಾಡುವ ಅದ್ಭುತ ವ್ಯವಸ್ಥೆಯನ್ನು ಮಾಡಲಿಕ್ಕಿದ್ದೇವೆ. ಅದು ನಿಮ್ಮ ಸಹಕಾರಿಯಲ್ಲಿ ನಮ್ಮ ಚಾನಲ್ನ ಭೇಟಿ ಆಗ್ತಾರೆ ಮತ್ತು ಸಂಪರ್ಕ ಮಾಡ್ತೀವಿ. ಅದರ ಒಟ್ಟಿಗೆ ಮುಂದೆಗೆ ನಾವು ಜೂನ್ ಜುಲೈಯಲ್ಲಿ ಒಂದು ಅದ್ಭುತವಾದ ಮೇಳವನ್ನು ನಡೆಸಲಿಕ್ಕೆ ಶಾಸಕರೊಟ್ಟಿಗೆ ಮಾತಾಡ್ತಿದ್ದೇವೆ. ಆಗ ನೀವು ಒಂದು ವೇಳೆ ಬ್ಯಾಂಗ್ಳೂರಲ್ಲಿ ಸಂಸ್ಥೆ ಇದ್ದರೂ ಕೂಡ ನೀವು ಇಲ್ಲಿ ಬರಬೇಕಂತಿಲ್ಲ. ಆ ಸಂಸ್ಥೆ ನಿಮ್ಮ ಕಚೇರಿಯಿಂದಲೇ ಇಲ್ಲಿ ವಿದ್ಯಾರ್ಥಿಗಳೊಂದಿಗೆ ಕ್ಲಾಸ್ ರೂಮ್ ಸಂವಾದ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ನಿಮ್ಮ ಅಡ್ಮಿಷನ್ ಬಗ್ಗೆ ಮಾತಾಡ್ಬೋದು, ಫ್ಯೂಚರ್ ಬಗ್ಗೆ ಆದರೆ ನಿಮ್ಮ ಸಂಸ್ಥೆ ಒಬ್ಬರನ್ನು ಇಲ್ಲಿ ಬರಲಿಕ್ಕೆ ಮಾಡ್ತೇವೆ. ಯಾಕೆಂದರೆ ಇಲ್ಲಿ ಬಂದ ಪೇರೆಂಟ್ಸ್ ಮಕ್ಕಳಿಗೆ ಮಾತಾಡಲಿಕ್ಕೆ ಈ ಅವಕಾಶವನ್ನು ನಿಮಗೆ ಕೊಡ್ತೇವೆ. ನಿಮಗೆ ಪ್ರಥಮ ಮಾಧ್ಯಮ ಕೊಡ್ತೇವೆ. ಯಾಕೆಂದರೆ ನೀವು ನಮ್ಮೊಟ್ಟಿಗೆ ಬಂದವರು, ನೀವು ನಮ್ಮ ಟೀಮ್. ನಿಮಗೆ ಬೇಕಾದ ಎಲ್ಲ ಮಕ್ಕಳ ಮಾಹಿತಿಯನ್ನು ಕೊಡೋದ್ರೊಂದಿಗೆ ನಿಮಗೆ ನಮ್ಮ ಊರಿನಲ್ಲಿ ಇನ್ನೇನಾದ್ರು ಮಾಹಿತಿ ಬೇಕಿದ್ದಲ್ಲಿ, ನಿಮ್ಮಲ್ಲಿ ಉದ್ಯೋಗದ ಕಲಿತವರಿಗೆ ಉದ್ಯೋಗ ಕೊಡುವಂಥ ಅವಶ್ಯ ಇದ್ದರೆ ಅದನ್ನು ನಮ್ಮನ್ನು ಸಂಪರ್ಕಿಸಿ. ಶಿಕ್ಷಣ ಮತ್ತು ಉದ್ಯೋಗದ ಮಾಹಿತಿ ಒಟ್ಟಿಗೆ ನಿಮ್ಮ ಎಲ್ಲ ಶಿಕ್ಷಕರೊಟ್ಟಿಗೆ ನಮ್ಮ ಅರಿವು ಕೇಂದ್ರ ನಿಮ್ಮೊಟ್ಟಿಗೆ ಇದೆ ಅಂತ ಹೇಳ್ತಾ ನಿಮಗೆ ನನ್ನ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮಲ್ಲಿ ಮೊಜ್ಜಂಟಿಯ ಶಿಕ್ಷಣ ಅಂದರೆ ಬೇರೆ, ಮೊಜ್ಜಂಟಿಯವರು ನಾವು ಬೆಟ್ಟಂಬಾಡಿಯ ಭಟ್ರಿದ್ದಾರೆ, ಅವರನ್ನು ಪರಿಚಯ ಮಾಡಿ. ಯಾಕೆಂದರೆ ನಾವು ಶಿಕ್ಷಣ ಅಂದರೆ ಬರೀ ಕಲಿಯುವಂತೆ ಯೋಚನೆ ಮಾಡಲಿಲ್ಲ. ಮೊಜ್ಜಂಟಿ ಮನೆಯಲ್ಲಿ ಜೇನು ನಿಮ್ಮ ನೋಡ್ತೀರಿ ಅಲ್ಲೆಲ್ಲಿ ಕೂತ್ಕೊಳ್ತದೆ, ಅದನ್ನು ನಾವು ಓಡಿಸ್ತೇವೆ. ಅವರು ಆ ಮೊಜ್ಜಂಟಿಯನ್ನು ಸಣ್ಣ ಹುಳವನ್ನು ಅದನ್ನು ಪೆಟ್ಟಿಗೆ ಹಾಕಿ ಪೆಟ್ಟಿಗೆ ಅವಳೊಂದು ಎಷ್ಟು ಪೆಟ್ಟಿಗೆ, ಒಂದು 50-100 ಉಂಟಾ, 400 ಪೆಟ್ಟಿಗೆ ಜೇನು ಪೆಟ್ಟಿಗೆ ಇಟ್ಟಿದೆ ನೋಡಿ. ಸಣ್ಣ ಒಂದು ಬದುಕು. ಅದಕ್ಕೆ ಒಂದು ಲೀಟ್ರಿಗೆ ಅದು ಎಷ್ಟು ಹುಟ್ಟುತ್ತಾ ಗೊತ್ತಿಲ್ಲ ನನಗೆ, 1 kg 200 ರೂಪಾಯಿ ಮೇಲೆ ಇಟ್ಟಿದೆ. ಅದಕ್ಕೆ ಡಿಮಾಂಡ್ ಇದೆ. ಅವರು ಪೆಟ್ಟಿಗೆ ತಂದಿದ್ದಾರೆ, ಅವರು ಅದು ಜೇನು ತಂದೆ. ಯಾಕೆ ನೀವು ಯಾರು ಶಿಕ್ಷಣ ಸಂಸ್ಥೆಯವರು ಕೂಡ ಅವರೊಮ್ಮೆ ಅವ್ರು ಇರ್ತಾರೆ, ನೀವು ಶಿಕ್ಷಣ ಸಂಸ್ಥೆ ಯಾಕೆ ಕಲಿಬೇಕಂದ್ರೆ ನಿಮ್ಮ ಮನೆ ಎಲ್ಲ ಕಸುಬಿನೊಟ್ಟಿಗೆ ಒಂದು ಮೊಜ್ಜಂಟಿ ಜೇನು ಸಾಕಿ. ಮೊಜ್ಜಂಟಿ ಜೇನು ಸಾಕುವಾಗ ಒಂದು ಆರೋಗ್ಯ ಒಳ್ಳೆದಾಗ್ತದೆ. ಅದು ಸಣ್ಣ ಹುಳಗಳು ಅದು ಎಲ್ಲ ಪರಾಗ ಸ್ಪರ್ಶ ಮಾಡಿ ನಿಮ್ಮ ಫಸಲನ್ನು ಜಾಸ್ತಿ ಮಾಡ್ತದೆ. ಆ ಮೊಜ್ಜಂಟಿ ಜೇನು ಹುಳುಗಳಿಂದ ಹೂಗಿಡಗಳು ಬೆಳೀತವೆ, ಫಸಲು ಜಾಸ್ತಿ ಆಗ್ತದೆ. ನೀವು ಸಮಾಜಕ್ಕಾಗಿ ಒಂದು ಕೊಡುಗೆ ಕೊಡ್ತೀರಿ, ನಿಮಗೊಂದು ಆಹಾರ ಜೇನು ಸಿಗ್ತದೆ. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ ನಮ್ಮ ಬದುಕು, ನಮ್ಮ ಶೈಕ್ಷಣಿಕ ಮೇಳಗೆ ಅಂದರೆ ಬದುಕನ್ನು ಕಟ್ಟಿಕೊಡೋದು, ನಾವು ಕಲೀಲಿಕ್ಕೆ ಕೊಡೋದಲ್ಲ, ನಾವು ಬದುಕಲಿ ಅಂತ. ಅವನಿಗೆ ನೀರಿದೆ, ಬಾವಿಯಲ್ಲಿ ನೀರಿದೆ, ತೆಗಿತೇಗೆ ಅಂತ ಕಲಿಸ್ಬಿಡ್ತು. ಅವನಿಗೆ ಕಲಿಯೋದು ಅವನು ಬದುಕನ್ನು ಕಟ್ಟಲಿಕ್ಕೆ, ಆ ಬದುಕಿನ ಶೈಕ್ಷಣಿಕ ಮೇಳದು. ಹಾಗೆ ನಮ್ಮ ಸಂಗೀತದ ಬಗ್ಗೆ, ಬೇರೆ ಕೋರ್ಸ್ಗಳ ಬಗ್ಗೆ ಎಲ್ಲ ನಮ್ಮಲ್ಲಿ ಮಾಹಿತಿ ಇದೆ. ಪುತ್ತೂರು ತಾಲೂಕಲ್ಲಿರುವ ಎಲ್ಲ ಕೋರ್ಸ್ಗಳು, ಯಾವುದೆಲ್ಲ ಸಂಗೀತ ಕ್ಲಾಸ್, ಕರಾಟೆ ಕ್ಲಾಸ್ ಯಾವುದೆಲ್ಲ ಇದೆಯಾ ಅದೆಲ್ಲ ಮಾಹಿತಿ ನಮ್ಮಲ್ಲಿದೆ. ಹಾಗೆಂತ ಇಲ್ಲಿ ಜನ ಬಾರದಿದ್ದರೂ ನಾವು ಬ್ಯಾನರ್ಲ್ಲಿ ಹಾಕಿದ್ದೇವೆ. ಆ ಸಂಪೂರ್ಣ ಮಾಹಿತಿಯನ್ನು ಯಾರು ಮುಂದಕ್ಕೆ ಕೇಳಿಕೊಂಡು ಬರ್ತಾರೆ ನಮ್ಮಲ್ಲಿ. ನನ್ನ ಮಗ ಸಂಗೀತ ಕಲಿಬೇಕು, ಕರಾಟೆ ಕಲಿಬೇಕು, ನಾನು ಹಾಡು ಕಲಿಬೇಕು, ತಬಲೆ ಕಲಿಬೇಕು, ಈ ಪುತ್ತೂರಲ್ಲಿ ಯಾವುದು ಅಡಿಕೆ ಮಾಡಲಿಕ್ಕೆ ಕಲಿಬೇಕು,
ಪುತ್ತೂರಲ್ಲಿ ಯಾರೇ ಪುತ್ತೂರು ಪರಿಸರದಲ್ಲಿ ಅಂಥ ತರಬೇತಿ ಇರಿದ್ರೆ ಯಕ್ಷಗಾನ ಕಲಿಬೇಕು. ನಮ್ಮಲ್ಲಿ ಅವರ ಮಾಹಿತಿ ಇದೆ, ಅವರ ಸಂಪರ್ಕ ಮಾಡಿಕೊಡ್ತೇವೆ, ಅವರಿಗೆ ಉದ್ಯೋಗ ಆಗ್ತದೆ, ನಿಮಗೆ ಕಲಿಕೆ ಆಗ್ತದೆ, ಅವರಿಗೆ ಉದ್ಯೋಗ ಆಗ್ತದೆ. ಹಾಗೆ ಮಾಹಿತಿ ಅಂದರೆ ಈ ಕಾಸೂನೊಳ ಮಾಹಿತಿ ಅಲ್ಲ, ಪುತ್ತೂರಿನ ತಾಲೂಕಿನ ಸಮಗ್ರ ಜಿಲ್ಲೆಯೊಳಗೆ ಯಾವುದೇ ಶಿಕ್ಷಣದ ಮಾಹಿತಿ, ಯಾವುದೇ ಉದ್ಯೋಗದ ಮಾಹಿತಿ, ಉದ್ಯಮ ಮಾಡೋ ಉದ್ಯಮದ ತರಬೇತಿ, ಝೆಡ್ ಸರ್ಟಿಫಿಕೇಟ್ ಮಾಡೋಕ್ಕೆ ಝೆಡ್ ಸರ್ಟಿಫಿಕೇಟ್ ಮಾಹಿತಿ, ಉದ್ಯಮಕ್ಕೆ ಏನು ಸರ್ಟಿಫಿಕೇಟ್ ಬೇಕು, ಹಾಗೆ ಬದುಕಿನ ಕಟ್ಟಿಕೊಡೋ ಒಂದು ಸಂಘವನ್ನು ಕಟ್ತಾ ಇದ್ದೇನೆ. ಅರಿವು ಇದು ಬದುಕು ಕಟ್ಟಿಕೊಡೋ ತರಬೇತಿ. ಹಾಗೆ ಇಲ್ಲಿ ಮಕ್ಕಳು ಪೇರೆಂಟ್ಸ್ ಎಲ್ಲರೂ ಕೂಡ ಬಂದವರು ಎಲ್ಲ ಶಿಕ್ಷಣ ನೋಡಿಕೊಂಡು ಈ ಬದುಕನ್ನು ಕಟ್ಟುವ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಂತ ಕೇಳ್ತೇನೆ. ಹಾಗೆ ಮೊಜೆಂಟಿ ಜನ ಅವ್ರು ಬಂದಿದ್ದಾರೆ. ಮಧ್ಯಾಹ್ನ 2 ರಿಂದ 3 ಗಂಟೆ ಇನ್ನೊಂದು ಶಿಬಿರ ಇದೆ, ಅದು ಉದ್ಯಮಶೀಲತೆಗೆ ಮತ್ತು ಉದ್ಯಮ ಮಾಡಿದವರಿಗೆ ಸರ್ಟಿಫಿಕೇಷನಿಗೆ ಅವರು ಕೂಡ ಇರ್ತಾರೆ. ನೀವೆಲ್ಲರೂ ಕೂಡ ಅವರಿಗೆ ಭೇಟಿ ಆಗ್ಬೋದು, ಮಾತಾಡ್ಬೋದು. ಅವರಿಗೆ ನಾಡಿದ್ದು ಪ್ರಚಾರದ ವೇದಿಕೆ ಅಂತ, ತರಬೇತಿ ವೇದಿಕೆ ಅಲ್ಲ. ಇವತ್ತು ಮೊಜೆಂಟಿ ಏನು ಅವಶ್ಯಕತೆ ಪ್ರತಿ ನಿಮ್ಮಲ್ಲಿಗೆ ಮನೆಯಲ್ಲಿ ಮಾಡಬೇಕಂತ ಬಂದರೆ ಅದು ಒಂದು ಪ್ರಚಾರದ ವೇದಿಕೆ ಮತ್ತು ಬದುಕಿನ ವೇದಿಕೆ ಅಂತ ಹೇಳ್ತಾ ನೀವೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾರೆ. ನಮ್ಮಲ್ಲಿ ಇವರಿದ್ದಾರೆ ಗೌಡ್ರು, ಅವರು ನಮಗೆಲ್ಲ ಪ್ರೋತ್ಸಾಹ ಕೊಟ್ಟರು. ಅವ್ರಿಗೆ ಇವತ್ತು ಮಾತಾಡಲಿಕ್ಕೆ ಹೇಳಿಲ್ಲ, ನೀವು ಮಾತಾಡ್ತಿರ್ಕೆ ಸಮಾರೋಹ ಬಗ್ಗೆ ಮಾತಾಡ್ತಾ ಅಂತ ಕೇಳಿದೆ. ಅವರು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ, ಭಾಳ ಉತ್ಸಾಹದ ಹೆಜ್ಜೆ. ಅದರೊಟ್ಟಿಗೆ ಭಾಳ ಉತ್ಸಾಹ ಮಾತಾಡ್ತೀರಾ 2 ನಿಮಿಷ ಅವ್ರು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಅವ್ರ ಉತ್ಸಾಹ ಅಷ್ಟು. ಅವ್ರು ಬ್ಯಾಂಗ್ಳೂರಿಂದ ಬಂದಾಗ ಅರೇಂಜ್ಮೆಂಟ್ ಮಾಡೋದು, ಜನ ಕರ್ಕೊಂಡು, ನನಗನ್ಸೋದು ಇಷ್ಟು ಆ್ಯಕ್ಟಿವ್ ಆಗಿರ್ತಾರೆ. ಏನು ಕೆಲಸ ಮಾಡ್ತೀರಿ ಅಂತ ಕೇಳಿದೆ, ಏನು ಕೆಲಸ ಮಾಡ್ತೀವಿ ಅಂತ ಕೇಳಿದಕ್ಕೆ ಅವಶ್ಯ. ಹಾಗೆ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದೆ, ಶಿಕ್ಷಣದೊಟ್ಟಿಗೆ ಉದ್ಯೋಗದೊಟ್ಟಿಗೆ ಟೈಅಪ್ ಆಗ್ತಾಯಿದ್ದಾರೆ. ಅವರ ಉದ್ಯೋಗ ಬ್ಯಾಂಗ್ಳೂರಲ್ಲಿದ್ದಾರೆ, ಅವರ ಟೈಅಪ್ಪು ಕೂಡ ನಿಮಗೆ ಆಗಲಿ ಅಂತೇಳಿ ಅವರೊಂದು 2 ನಿಮಿಷ ಒಟ್ಟಿಗೆ ಹೇಳಿ ಆನಂತರ ನಿಮ್ಮನಿಗೆ ಎಲ್ಲರಿಗೂ ಕೂಡ ಶುಭಾಶಯ ಹೇಳ್ತೇವೆ. ಅಲ್ಲಿಗೆ ಸಮಾಪ್ತಿ ಮಾಡ್ತೀವಿ. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ನಮ್ಗೆ ಅರ್ಥ ಆಗುತ್ತೆ. ಸೊ ಉದ್ದೇಶ ಸರ್ ಆಲ್ರೆಡಿ ಕೂಡ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಮ್ಮ ಉದ್ದೇಶ ಇರುವಂಥದ್ದು ಕ್ರಿಯೇಟಿಂಗ್ ಅವೇರ್ನೆಸ್ ಬಿಟ್ವೀನ್ ದಿ ಸ್ಟೂಡೆಂಟ್ಸ್ ಆ್ಯಂಡ್ ದ ಫ್ಯಾಮಿಲಿ ಕಮ್ಯುನಿಟಿ, ನೋ ವಿ ಕ್ಯಾನ್ ಕಾಲ್ ದ ಪೇರೆಂಟ್ಸ್. ಏನು ಮಾಡಬೇಕು ನನ್ನ ಮಕ್ಕಳು, ಕೂತ್ಕೊಳ್ಳಿ 2 ನಿಮಿಷ ಕೂತ್ಕೊಳ್ಳಿ. ನಮ್ಮ ಉದ್ದೇಶ ಏನು, ಮಕ್ಕಳನ್ನ ಹೇಗೆ ಬೆಳೆಸಬೇಕು. ಸೊ ನಾವೆಲ್ಲ ಕೂಡ ಒಳ್ಳೆ ಎಜುಕೇಷನ್ ಸೇರಿಸ್ತೀವಿ, ಒಳ್ಳೆ ಇನ್ಸ್ಟಿಟ್ಯೂಟ್ಗಳನ್ನ ಸೇರಿಸ್ತೀವಿ. ಬಟ್ ಆದರೆ ಮೌಲ್ಯಯುತ ಶಿಕ್ಷಣ, ಈ ಕಾಲೇಜಸ್ ಏನು ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಸಿಸ್ಟಮ್, ಪ್ರೊಫೆಷನಲ್ ಎಜುಕೇಷನ್ ಟೆಕ್ನಿಕ್ಸ್, ಸೊ ಮಾರ್ಕೆಟ್ ಸ್ಟಡೀಸ್ ಇರಬಹುದು. ಸೊ ಓವರ್ವ್ಯೂ ನಾವು ಏನು ಮಾಡ್ಬೋದು ಮಕ್ಕಳು ತುಂಬ ಇಂಪಾರ್ಟೆಂಟು. ನಾವೆಲ್ಲರೂ ಕೂಡ ಬರೀ ಡಿಗ್ರಿ ಬಗ್ಗೆ ಮಾತ್ರ ಫೋಕಸ್ ಮಾಡ್ತೀವಿ, 90+ ಬರಬೇಕು, ಎ ಗ್ರೇಡ್ ಇರಬೇಕು. ಅಲ್ಲಿ ವಾಟ್ ನೆಕ್ಸ್ಟ್? ಒಂದು ನಿಮಗೆ ರೀಸೆಂಟ್ ಇನ್ಸಿಡೆಂಟ್ ಹೇಳ್ತೀನಿ. PUC ಮೊನ್ನೆ ರಿಸಲ್ಟ್ ಬಂತಲ್ವಾ, ಎಷ್ಟು ಮಕ್ಕಳು ಸೂಸೈಡ್ ಮಾಡಿಕೊಂಡ್ರು? ಎನಿ ರಫ್ ಐಡಿಯಾ? ಎಷ್ಟು ಜನ ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ? 18 ಮಕ್ಕಳು ನಮ್ಮ ಸ್ಟೇಟಲ್ಲಿ ಸೂಸೈಡ್ ಮಾಡಿಕೊಂಡ್ರು. ಕಾರಣ ಇಷ್ಟೇ, ಒಂದು ಹೆಣ್ಮಗಳು ಧಾರವಾಡದವಳು 98% ಏನೋ ಬಂದಿದೆ, ಇನ್ನೊಂದು 1% ಬಂದಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ತಾಳೆ. ಇಮ್ಯಾಜಿನ್, ನಾವು ಪೇರೆಂಟ್ಸ್ ಆಗಿ ನಮ್ಮ ಜವಾಬ್ದಾರಿ ಎಲ್ಲಿ ಕಳ್ಕೊಳ್ತಾ ಇದ್ದೀವಿ? ಅಷ್ಟು ಇಂಪಾರ್ಟೆಂಟಾ? ಭಾಳಷ್ಟು ಜನಕ್ಕೆ ಹುಚ್ಚು, ಮಾರ್ಕ್ಸ್ ಬಿಟ್ಟರೆ ಬೇರೆ ಏನೂ ಗತಿನೇ ಇಲ್ಲ. ಅದಲ್ಲ ಜೀವನ, ಅದು ಬಿಟ್ಟು ಬೇರೆ ಇದೆ. IAS ಆಫೀಸರ್ಸ್ಗಳನ್ನ ತೆಗೆದುಕೊಂಡ್ರೆ, KS ಆಫೀಸರ್ನ ತೆಗೆದುಕೊಂಡ್ರೆ, ಸೊ ಇವೆಲ್ಲ ನೋಡಿದಾಗ ಸಾಮಾಜಿಕವಾಗಿ ನಾವು ಸಮಾಜಕ್ಕೆ ಏನು ಕೊಡಬೇಕು ಅಂತಿದೆ. ಸೊ ನಾವು ವರ್ಕ್ ಮಾಡ್ತೀವಿ 2 ಕ್ಷೇತ್ರಗಳು ಮಾತ್ರ, ಒಂದು ಶಿಕ್ಷಣ ಮತ್ತು ಉದ್ಯೋಗ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಒಂದು ವರ್ಕ್ಶಾಪ್ನ ನಾವು ಮಾಡಿದ್ದೀವಿ, IAS ಮತ್ತು KS ಹೇಗೆ ಮಾಡ್ಬೋದು ಅಂಥೇಳಿ. ಮುಂದೆ ಕೂಡ ನಾವು ಅಲ್ಲಿ AVG ಇನ್ಸ್ಟಿಟ್ಯೂಟ್ ಟೈಅಪ್ ಮಾಡ್ಕೊಂಡಿದ್ದೀವಿ. ಮತ್ತೊಂದು ನಿಮ್ಮ ಶಾಸಕರು ಕೂಡ ಮುಂದೆ ಬಂದಿದ್ದಾರೆ. ಈ ಸಮಾಜದಿಂದ ಬರುವಂಥ, ಈ ಭಾಗದಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ಇನ್ಸ್ಟಿಟ್ಯೂಟ್ನ ಮಾಡೋಣ. ಅದರ ಮುಖಾಂತರ ಕನಿಷ್ಠ 100 ಮಕ್ಕಳಿಗೆ ಉದ್ಯೋಗದ ಮಾಡೋಣ, ಸರ್ಕಾರಿ ಕೆಲಸ ಕೊಡಿಸುವಂಥ ವ್ಯವಸ್ಥೆನ ಮಾಡೋಣ. ಎರಡನೇದು, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರಿವು ಸಂಸ್ಥೆ ಭಾಳಷ್ಟು ಕೆಲಸಗಳನ್ನ ಮಾಡ್ತಾ ಇದೆ. ನಾವು ಕೂಡ ಮುಂದೆ ಉದ್ಯೋಗ ಮೇಳಗಳ ಮುಖಾಂತರ ನಿಮಗೆ ಕೆಲಸ ಕೊಡಿಸುವಂಥ ಕಾರ್ಯವನ್ನು ಕೂಡ ಪ್ರೊಫೆಷನಲ್ ಲಿಂಕಲ್ಲಿ ಮಾಡಿಸ್ಕೊಡೋಕ್ಕೆ ವ್ಯವಸ್ಥೆನ ಮಾಡ್ತೇವೆ. ಸೊ 2 ದಿನ ಕೂಡ ಎಲ್ಲರೂ ಭಾಗವಹಿಸಿ, ಭಾಳಷ್ಟು ಜನ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಿದ್ದಾರೆ, ಸ್ಕಾಲರ್ಸ್ ಇದ್ದಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ, ಅವರ ಅನುಭವ ಹಂಚ್ಕೊಳ್ತಾರೆ. ಸೊ ನಿಮಗೂ ಕೂಡ ತಂದೆಯಾಗಿ ಒಬ್ಬ ಪೇರೆಂಟ್ಸ್ ಆಗಿ, ಸ್ಟೂಡೆಂಟ್ ಆಗಿ ನಿಮಗೆ ದೊಡ್ಡ ಜವಾಬ್ದಾರಿ ಸಮಾಜ ನೋಡ್ತಾ ಇದೆ. ನಿಮ್ಗೆಲ್ಲರೂ ಕೂಡ ಸಹಾಯ ಮಾಡಲಿಕ್ಕೆ ನಾವು ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ವಿತ್ ಅಸ್ ಆ್ಯಂಡ್ ಸ್ಟೇಯಿಂಗ್ ವಿತ್ ಅಸ್ ಆಲ್ ಟುಗೆದರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಸಭಾ ಕಾರ್ಯಕ್ರಮ ಇಲ್ಲಿಗೆ ಮುಗಿದಿದೆ. ತದನಂತರ ನಿಮ್ಮ ಪ್ರೊಫೆಷನಲ್ ವರ್ಕ್ಶಾಪ್ಗಳು ಶುರು ಆಗುತ್ತೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.